ಚೆನ್ನಾಗಿದ್ದೀರಾ? ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ನೀವು ಹೇಗಿದ್ದೀರಿ? ನಾನೀಗ ನನ್ನ ಮಗನ ಸ್ಕೂಲಿಗೆ ಹೋಗ್ತಿದ್ದೀನಿ. ಮಗಂದು ಸ್ಕೂಲಿದ್ದು ಇವತ್ತು ಎಕ್ಸಿಬಿಷನ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಈಗ ರೆಡಿಯಾಗಿದ್ದೀನಿ. ಎಲ್ಲ ಕೆಲಸನೂ ಆಯಿತು. ಕೆಲಸ ಆಗಿ 9:30 ಆಯಿತು. 10 ಗಂಟೆಗೆ ಅಲ್ಲಿ ಇರಬೇಕು ಸ್ಕೂಲಲ್ಲಿ. ಅದಕ್ಕೆ ರೆಡಿಯಾಗಿದ್ದೀನಿ. ನಾನು ಒಬ್ಬಳೇ ಹೋಗೋದು, ನನ್ನ ಯಜಮಾನರು ಬರಲ್ಲ. 11 ಗಂಟೆ ತನಕ ಇರುತ್ತೆ, ಅಲ್ಲಿ ಹೋಗಿ ಬರ್ತೀನಿ. ಆದರೆ ಸಾಧ್ಯವಾದರೆ ಒಂದೊಂದು ವಿಡಿಯೋವನ್ನು ಕೂಡ ಮಾಡ್ಕೊಂಡು ಬರ್ತೀನಿ, ನೋಡಿಕೊಂಡು ನೀವು ಬನ್ನಿ. ಕಾರ್ಯಕ್ರಮ ಎಲ್ಲ ಆಗಿ ರೈಸ್ ಕೂಡ ಆಗಿದೆ. ರೈಸ್ ಇಷ್ಟು ಯಾಕೆ ಮಾಡಿದ್ದೇನೆ ಅಂದರೆ ಸಂಜೆಗೆ ಕೂಡ ಒಟ್ಟು ಮಾಡಿಟ್ಟಿದ್ದೀನಿ. ಸಂಜೆಗೆ ಮತ್ತೆ ಸ್ವಲ್ಪ ಬಿಸಿ ಮಾಡಿದರೆ ಆಯಿತು ಅಂತ. ಇಲ್ಲಿ ಬೆಳಿಗ್ಗೆ ಎದ್ದು ಪೂರಿ ಮಾಡಿದ್ದೀನಿ, ಮಾರ್ನಿಂಗ್ ಪೂರಿ ಮಾಡಿದ್ದೀನಿ. ಇಲ್ಲಿ ಪೂರಿ ಇದೆ, ಉಳಿದಿದೆ. ಇಲ್ಲಿ ಇದು ಮಸಾಲ ಕೂಡ ಮಾಡಿದ್ದೀನಿ. ಅದು ಪೂರಿಗೆ ಚೋಲೆ ಮಸಾಲ ಅಂತ ಮಾಡಿದ್ದೀನಿ ನೋಡಿ, ಪೂರಿ. ಹಾಗೆಯೇ ಇಲ್ಲಿ ಮಸಾಲ ತುಂಬ ಟೇಸ್ಟಿಯಾಗಿತ್ತು, ಮಾಡಿಟ್ಟಿದ್ದೀನಿ. ಇನ್ನು ಕೆಲಸ ಅಂತೂ ಆಲ್ಮೋಸ್ಟ್ ಆಗಿದೆ. ನೆಲ ಉರ್ಸಿ ಆಗಿದೆ, ಬಟ್ಟೆ ಒಗ್ದು ಆಗಿದೆ. ಇನ್ನು ಮಗನದು ಕರ್ಕೊಂಡು ಬರೋದು ಮತ್ತೆ ಹೋಗೋದು. ಬರುವಾಗನೇ ಕರ್ಕೊಂಡು ಬರ್ತೀನಿ ಅಂತ ನೋಡಬೇಕು. ಹೋಗ್ಬೇಕೀಗ. ಅಲ್ಲಿ ಹೋಗಿ ಸಿಗ್ತೀನಿ. ಅಲ್ಲಿ ಏನು ಇದೆ ಅಂತ ನೋಡಿಕೊಂಡು ನಿಮಗೆ ವಿಡಿಯೋ ಮಾಡಲಿಕ್ಕೆ ಸಾಧ್ಯವಾದರೆ ಮಾಡ್ತೀನಿ. आता मी व्हिडिओ बोलत आहे, तुम्ही बोल. कौन सा कलर है? कौन सा कलर है? वो है मंदी वाला. ಅಲ್ಲಿಂದ ನಾನು ಬಂದ ಮೇಲೆ ಸ್ಕೂಲಿಂದ ಬಂದು ತುಂಬ ಟಯರ್ಡ್ ಆಗಿತ್ತು. ಮಕ್ಕಳಿಗೆ ಇಬ್ಬರಿಗೂ ಓದಿಸಿ ಬರೆಸಿ ಎಲ್ಲ ಆಗಿ ಈಗ 7 o'clock ಅಡುಗೆ ಮನೆಗೆ ಬಂದಿದ್ದೇನೆ. ತುಂಬ ಕಷ್ಟ ಆಯಿತು. ತುಂಬ ಅಂದರೆ ಸ್ಕೂಲ್ ಅಂದರೆ ಇಬ್ಬರು ಮಕ್ಕಳು ಇರುವಾಗ ಬೇರೆ ಬೇರೆ ಟೈಮ್ ಅಂತ ಆದಾಗ ತುಂಬ ಕಷ್ಟನೇ ಆಗುತ್ತೆ. 1-2-3 ಸರಿ ಹೋಗಿ ಬರಬೇಕು. ಅದು ತುಂಬ ಕಷ್ಟ ಆಯಿತು. ಹತ್ತಿರದಲ್ಲೇ ಹಾಕಿದ್ದೀನಿ, ಆದರೆ ಇಬ್ಬರು ಮಕ್ಕಳು ಇರುವ ಕಾರಣ ಸ್ವಲ್ಪ ಕಷ್ಟ ಆಗುತ್ತೆ. ಏನು ಮಾಡೋದು, ಮಕ್ಕಳು ಒಳ್ಳೆಯ ದಾರಿ ಹೋಗ್ಬೇಕಂತ ನಮ್ಮ ಆಸೆ ಅಲ್ವಾ. ಹಾಗೆ ಎಲ್ಲ ಕೆಲಸ ಆಗಿ ಮಕ್ಕಳದ್ದು ಕೆಲಸ ಎಲ್ಲ ಆಗಿ ಊಟ ಮಾಡಿಸಿ ಎಲ್ಲ ಆಗಿ ಈಗ ಬಂದು ನಿಂತಿದ್ದೀನಿ ಅಡುಗೆ ಕೋಣೆಯಲ್ಲಿ. ಏನು ಮಾಡೋದು, ಪಲ್ಯ ಆಗಬೇಕು, ಎಂತ ಮಾಡೋದು, ಏನು ಮಾಡೋದು, ಅದೇ ನಂದು ಯೋಚನೆ. ಮಗ ಟಿವಿದು ಆವಾಜು ಜೋರು ಮಾಡ್ತಿದ್ದಾನೆ. ಎಷ್ಟು ಅಂದರೂ ಅಷ್ಟೇ, ಮಕ್ಕಳಲ್ವ, ಏನು ಮಾಡಲಿಕ್ಕಾಗಲ್ಲ. ಮತ್ತು ನನಗೆ ಎಂತ ಗೊತ್ತಾ, ನನಗೆ ಇನ್ಸ್ಟಾದಲ್ಲೇ ಹೋಗಲಿಕ್ಕೆ ಇದೆಲ್ಲ ಟೈಮೇ ಇಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ. ಟೈಮಿಗೆ ಸರಿಯಾಗಿ ನನಗೆ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ರುಟೀನೇ ಬ್ಯುಸಿ ಆಗಿರೋದರಿಂದ ನಮ್ಮದು ಈಗ ಅದೇ ಒಂಥರ ಅಂತಾರಲ್ವ, ಮೋದಿ ಆದರೂ ಫ್ರೀ ಇರ್ತಾರೆ, ಈಗ ನಾವೇ ಈಗ ಬ್ಯುಸಿಯಾಗಿರೋದು ಹಾಗೆ ಅಂತಾರೆ. ಒಂದು CM ಆದರೂ ಫ್ರೀ ಇರ್ತಾರೆ. ನಮ್ಮ ಅಡಿಗೆ ಹೋಮ್ ಮಿನಿಸ್ಟರ್ ಅವರು ಯಾವತ್ತೂ ಫ್ರೀ ಇರೋದೇ ಇಲ್ಲ, ಯಾವತ್ತೂ ಬ್ಯುಸಿಯೇ. ಹಾಗೆ ಅಂದ್ಕೊಳ್ಳೋದು. ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ಇನ್ಸ್ಟಾದಲ್ಲಿ ರಿಪ್ಲೈ ಕೊಡೋದಿಲ್ಲ, ಅದು ಕೊಡೋದಿಲ್ಲ, ಇದು ಕೊಡೋದಿಲ್ಲ ಅಂತ. ಯಾಕಂದರೆ ನನಗೆ ಹೆಚ್ಚಾಗಿದೆ ಸ್ವಲ್ಪ. ಅದಕ್ಕೆ ಇನ್ಸ್ಟಾದಲ್ಲಿ ನನಗೆ ರಿಪ್ಲೈ ಕೊಡಲಿಕ್ಕೆ ಆಗ್ತಾನೇ ಇಲ್ಲ. ಇಲ್ಲಿ ನಾನು ಪಲ್ಯಕ್ಕೆ ರೆಡಿ ಮಾಡುವ, ಬನ್ನಿ. ಕೆಲಸ ಪಾತ್ರೆ ನೋಡಿ ಇಷ್ಟು ರಾಶಿ ಬಿದ್ದಿದೆ. ಬಟಾಟೆ ಪಾಲಕ್ ಮಾಡಬೇಕು ಅಂತ ಉಂಟು. ಮತ್ತು ಒಂದು ಪಲ್ಯ ಮಾಡುವಂತ ಕೂಡ ಇದು ಮಾಡ್ತಿದ್ದೀನಿ, ರೆಡಿ ಮಾಡ್ತಿದ್ದೀನಿ. ಸ್ವಲ್ಪ ಪಾತ್ರೆ ತೊಳ್ಕೊಂಡು ಬರ್ತೀನಿ. ಕೆಲವೊಂದು ಜನರಿಗೆ ಅದು ಅರ್ಥ ಆಗಲ್ಲ. ಯಾಕಂದರೆ ಪಾತ್ರೆ ತೊಳೆಯುವ ಮಕ್ಕಳದ್ದು ಪೆಟ್ಟು ಗಲಾಟೆ ಜಾಸ್ತಿ ಆಗಿರುತ್ತೆ ನಮ್ಮ ಮನೆಯಲ್ಲಿ. ಎಲ್ಲರ ಮನೆಯ ದೋಸೆ ತೂತೆ ಹಾಗೇನೆ, ನಾನೇ ಒಬ್ಬಳು ಅಂತ ಅನ್ಕೊಳ್ದು. ಎಲ್ಲರ ಮನೆಯಲ್ಲಿ ಹೀಗೇನೆ ಇರೋದಂತ ನಂಗೆ ಗೊತ್ತು. ಆದರೂ ಏನು ಮಾಡಲಿಕ್ಕಾಗಲ್ಲ. ಇಲ್ಲಿ ನಾನು ಪಾತ್ರೆ ತೊಳಿಲಿಕ್ಕೆ ಲಿಕ್ವಿಡ್, ಒಂದೊಂದು ಸರ್ತಿ ಲಿಕ್ವಿಡ್ ಯೂಸ್ ಮಾಡ್ತೀನಿ, ಒಂದೊಂದು ಸರ್ತಿ ಸಾಬೂನು ಕೂಡ ಯೂಸ್ ಮಾಡ್ತೀನಿ. ನಾನು 2 ಯೂಸ್ ಮಾಡ್ತೀನಿ. ಪೂರ ಪಾತ್ರೆ ತೊಳೆದು ಕ್ಲೀನ್ ಮಾಡಬೇಕು. ಮತ್ತು ನೈಟ್ ಹೊತ್ತು ಯಾವತ್ತು ನಾವು
ಮಾಡಲೇಬಾರ್ದು, ಪಾತ್ರೆ ಎಲ್ಲ ಸಿಂಕಲ್ಲಿ ಇಡಲೇಬಾರ್ದು. ಸಿಂಕಲ್ಲಿ ಇಟ್ಟರೆ ನಮಗೆ ಮನೆಗೆ ಒಳ್ಳೆಯದಲ್ಲ, ಮತ್ತು ಲಕ್ಷ್ಮೀ ಇದ್ದರೂ ಇದಾಗುತ್ತೆ. ಹಾಗೆ ಸಿಂಕಲ್ಲಿ ಇಡಬಾರ್ದು. ಯಾವತ್ತೂ ಪಾತ್ರೆ ನಾವು ಸಿಂಕಲ್ಲಿ ಇಡಬಾರ್ದು. ಪಾತ್ರೆ ಎಲ್ಲ ತೊಳ್ಕೊಂಡು ಬರ್ತೀನಿ. ಈಗ ಒಂದು ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀನಿ. ಏನು ಪಲ್ಯ ಅಂತ ನೀವೇ ನೋಡಿ. ಪಾತ್ರೆ ಎಲ್ಲ ತೊಳೆದಾಯಿತು. ಪಲ್ಯಕ್ಕೆ ರೆಡಿ. ಎಣ್ಣೆ ಇಟ್ಟಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಏನು ಮಾಡೋದು, ಇಲ್ಲಿ ಗ್ಯಾಸು ನೋಡಿ. ಬಟಾಟೆ ಹಾಕಿದ್ದೀನಿ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡೋದು. ಸಬ್ಸಿಗೆ ಸೊಪ್ಪಿನ ಪಲ್ಯ. ಸಬ್ಸಿಗೆ ಸೊಪ್ಪು ಅಂದರೆ ನಿಮಗೆ ಗೊತ್ತಿರ್ಬೋದು. ಸಬ್ಸಿಗೆ ಸೊಪ್ಪು ಅಂದರೆ ಬೇರೆ, ಇದು ಸಬ್ಸಿಗೆ ಸೊಪ್ಪಲ್ಲ, ಸಾರಿ, ಇದು ಪಾಲಕ್ ಮತ್ತು ಆಲೂ ಪಾಲಕ್ ಒಂದು ಪಲ್ಯ ಮಾಡ್ತಿದ್ದೀನಿ. ಸಬ್ಸಿಗೆ ಸೊಪ್ಪಲ್ಲ, ಆಲೂ ಪಾಲಕ್. ಸಬ್ಸಿಗೆ ಸೊಪ್ಪು ಗೊತ್ತಿರ್ಬೋದು ನಿಮಗೆ, ಗಾಳಿ ಸೊಪ್ಪು ಅಂತಾರೆ ನಮ್ಮ ಕಡೆ. ನಾವು ಮಾತ್ರ ಸಬ್ಸಿಗೆ ಸೊಪ್ಪು ಅಂತಲೇ ಕರೆಯೋದು. ಇದರಲ್ಲಿ ಸಬ್ಬಕ್ಕಿ ಸೊಪ್ಪು. ಇಲ್ಲಿ ನಾನು ಮಾಡೋದು ಇದು ಫ್ರೆಶ್ ಆಗಿ ನನ್ನ ಹಸ್ಬೆಂಡ್ ತಂದು ಕೊಟ್ಟರು ಆಲೂ ಪಾಲಕ್ ಮಾಡಲಿಕ್ಕೆ. ಅದಕ್ಕೆ ಆಲೂ ಪಾಲಕ್ ಮಾಡ್ತಿದ್ದೀನಿ. ಸ್ವಲ್ಪ ಟೇಸ್ಟಾಗಿರುತ್ತೆ ಊಟ ಮಾಡಲಿಕ್ಕೆ ಅಂತ. ಅಲ್ಲಿ ಕುಡಿಲಿಕ್ಕೆ ನೀರು ಕೂಡ ಇಟ್ಟಿದ್ದೀನಿ ಆ ಕಡೆ. ಸ್ವಲ್ಪ ನೀರು ಇದು ಮಾಡಲಿ. ಇದು ದೇಹಕ್ಕೆ ಒಳ್ಳೆಯದು ಕೂಡ ಪಾಲಕ್. ನಾವು ಪಾಲಕ್ ಇದ್ದರೆ ತರ್ತೀವಿ. ಈಗ ಪಾಲಕ್ ಸಿಗೋದೇ ಇಲ್ಲ. ತುಂಬ ಅಂದರೆ ತುಂಬ ಕಡಿಮೆ ಆಗ್ತಿದೆ ಪಾಲಕ್ ಸೊಪ್ಪು. ಯಾಕಂದರೆ ಇನ್ನೂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ಕಡ್ಡಿಗೆ 30 ರೂಪಾಯಿ 40 ರೂಪಾಯಿ. ಆದರೂ ನಾನು ಬಿಡಲ್ಲ, ತರ್ತೀನಿ ನಾನು. ಇದಕ್ಕೆ ಉಪ್ಪು ಸ್ವಲ್ಪ ಖಾರದ ಹುಡಿ ಅಷ್ಟೇ, ಮತ್ತು ಏನು ಹಾಕಲ್ಲ ನಾನು. ಏನೂ ಹಾಕಲ್ಲ, ಸ್ವಲ್ಪ ಖಾರದ ಹುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಪಲ್ಯವನ್ನು ಮಾಡ್ತೀನಿ. ಮತ್ತು ಸ್ವಲ್ಪ ಧನಿಯಾ ಪೌಡ್ರು ಕೂಡ ಹಾಕ್ತೀನಿ. ಅಷ್ಟು ಹಾಕಿ ಒಂದು ಪಲ್ಯ ಮಾಡ್ತೀನಿ. ಇಲ್ಲಿ ಪಲ್ಯ ಎಲ್ಲನೂ ಆಯಿತು ನೋಡಿ. ಇಲ್ಲಿ ನಾನು ಮಕ್ಕಳಿಗೆ ಮಲಗಲಿಕ್ಕೆ ಅಂತ ಹಾಸಿಗೆ ಹಾಕಲಿಕ್ಕೆ ಬಂದಿದ್ದೀನಿ. ಹಾಸಿಗೆ ಹಾಕಿ ಮಕ್ಕಳಿಗೆ ಮಲಗಿಸುವಂತ. ಬೇಗ ಮಲಗ್ತಾರೆ ಅವರು. ಹಾಸಿಗೆ ಆಯಿತು. ದೊಡ್ಡ ಮಗನ ಮಲ್ಕೊಂಡಿದ್ದಾನೆ. ಅಂದೆ ನಾನು ಗುಡ್ ನೈಟ್ ಹೇಳುವಂತ, ಗುಡ್ ನೈಟ್ ಅಂತಂದ್ರೆ ಅವನು ಅನ್ನೋದೇ ಇಲ್ಲ. ಬೇಡ ಅಂತ ನನ್ನ ಮೇಲೆ ಸಿಟ್ಟು. ಟಿ ವಿ ನೋಡಲಿಕ್ಕೆ ಬಿಟ್ಟಿಲ್ಲ ಅಂತ. ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದು ಹೇಳೋದಿಲ್ಲ ಒಂದು. ಎರಡನೇದಾಗಿ ನಮಗೆ ತುಂಬ ಕಷ್ಟ ಆಗುತ್ತೆ ಬೆಳಿಗ್ಗೆ ಎದ್ದಾಗ. ಅವರಿಗೆ ಸ್ಕೂಲಿಗೆ ರೆಡಿ ಮಾಡಬೇಕು, ತಿಂಡಿ ಕೊಡಬೇಕು ಎಲ್ಲ. ನೋಡಿ ಅವನು ನೋಡಿ ಹಾಗೆ ಇದು ಸಣ್ಣವನಂತಾನೆ ನೋಡಿ ಗುಡ್ ನೈಟ್ ಅಂತ. ಸಣ್ಣವನು ದೊಡ್ಡವನು ನೋಡಿ ಗುಡ್ ನೈಟ್ ಅಂತಾನೆ ನೋಡಿ. ಗುಡ್ ನೈಟ್ ಅಂತಿದ್ದಾರೆ. ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿಲ್ಲ. ಮಕ್ಕಳು ಮಲಗಿದ ಮೇಲೆ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ಮರುದಿನ ಬೆಳಿಗ್ಗೆಯನ್ನು ನಾನು ವಿಡಿಯೋ ಎಂಡ್ ಮಾಡಲಿಕ್ಕಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಮರುದಿನ ಬೆಳಿಗ್ಗೆ ನನ್ನ ಈಗ ಇಡ್ಲಿ ಎಲ್ಲ ಮಾಡ್ತಿದ್ದೀನಿ. ಅದನ್ನು ಇನ್ನೊಂದು ಬ್ಲಾಗ್ ಮಾಡ್ತಿದ್ದೀನಿ. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಬಟನನ್ನು ಒತ್ತುವುದನ್ನು ಮರಿಬೇಡಿ. ಹಾಗೂ ಐಪ್ ಕೊಡೋದನ್ನು ಮರಿಬೇಡಿ. ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರೂ ಫುಲ್ ವಿಡಿಯೋ ನೋಡಿ ಆಯಿತಾ? ಓಕೆ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಅಂತೂ ಖಂಡಿತ ಮರಿಬೇಡಿ. ಬಾಯ್ ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಸಿಗುವವರೆಗೂ ಅಲ್ಲಿವರೆಗೂ ಬಾಯ್ ಬಾಯ್.